ಉಡುಪಿಯ ಅಚ್ಯುತ ನಗರದ ವಸತಿ ಸಮುಚ್ಚಯವೊಂದರಲ್ಲಿ ಕಂಡುಬಂದ ಮರಿ ಹೆಬ್ಬಾವೊಂದು ಪಾರ್ಕಿಂಗ್ ಮಾಡಿದ ಸ್ಥಳದಲ್ಲಿನ ಸ್ಕೂಟರ್ನ ಮುಂಭಾಗದಲ್ಲಿ ಅಡಗಿ ಕುಳಿತುಕೊಂಡು ಪರ್ಕಳದಿಂದ ತುಳುನಾಡ ರಾಜಧಾನಿ ಬಾರ್ಕೂರಿನ ತನಕ ದ್ವಿಚಕ್ರದಲ್ಲಿಯೇ ವಾಹನದಲ್ಲಿ ಪ್ರಯಾಣ ಬೆಳೆಸಿದೆ. ಬಾರ್ಕೂರಿನಲ್ಲಿ ಇರುವ ಅಮೀನ್ ಕುಟುಂಬಸ್ಥರ ಗೃಹ ಪ್ರವೇಶಕ್ಕೆ ಆಗಮಿಸಿ ಸುಮಾರು 24 ಕಿಲೋಮೀಟರ್ ಪ್ರಯಾಣ ಬೆಳೆಸಿದ ಈ ಮರಿ ಹೆಬ್ಬಾವು ನಂತರ ಪ್ರತ್ಯಕ್ಷವಾಗಿ ಅಚ್ಚರಿ ಮೂಡಿಸಿದೆ. ಈ ಘಟನೆ ನಡೆದಿದ್ದು ಸಾಮಾಜಿಕ ಕಾರ್ಯಕರ್ತ ಗಣೇಶ್ ರಾಜ್ ಸರಳೆಬೆಟ್ಟು ಅವರ ದ್ವಿಚಕ್ರ ವಾಹನದಲ್ಲಿ. ಇದನ್ನು ಗಮನಿಸಿದ ಗಣೇಶ್ ರಾಜ್ ಅವರು ಬಾರ್ಕೂರು ಹನೇಹಳ್ಳಿ ಮಾಸ್ತಿ ನಗರದ ಉರಗ ತಜ್ಞ ಮೋಹನ ಹಾಗೂ ಸ್ಥಳೀಯ ನಿವಾಸಿ ಬೈಕಾಡಿ ರಾಜೇಶ್ ಅವರ ಜೊತೆಗೂಡಿ ರಕ್ಷಿಸಿ ಬಳಿಕ ಬಾರ್ಕೂರಿನ ಬಂಡಿ ಮಠದ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಗಣೇಶ್ ರಾಜ್ ಸರಳೆಬೆಟ್ಟು, ಪುರುಷೋತ್ತಮ ಕುಮಾರ್ ಬೈಕಂಪಾಡಿ, ಅಜಯ್ ಸಾಗರ, ಶಿಕ್ಷಕಿ ರಂಜಿತಾ, ಶ್ರೀಮತಿ ಜ್ಯೋತಿ ಗಣೇಶ್ ರಾಜ್ ರಕ್ಷಣಾ ಕಾರ್ಯಕ್ಕೆ ಸಾಥ್ ನೀಡಿದರು. ಅದು ಹಂಟಿಂಗ್ ಕಲಿಲ್ಲ, ಕಲ್ತಿರೋ ಅಷ್ಟೊತ್ತಿ ಈಗ ಒಬ್ಬರು ಹಂಟ ಸಾಯಿಸ್ಬೇಡಿ. ಸಾಯಿಸ್ಬೇಡಿ ಅದನ್ನ. ರೈಲ್ವೆ ಬ್ರಿಡ್ಜ್ ಬೇಡ, ದೂರ ಎಲ್ಲಿ